ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ ನಿಯಮಿತ 65 ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಸೇವೆಯನ್ನ ನೀಡುತ್ತಿದ್ದು 2020-21ನೇ ಸಾಲಿನಲ್ಲಿ 531 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ನಡೆಸಿ ಹೊಸ ದಾಖಲೆಯನ್ನ ನಿರ್ಮಿಸಿದೆ. ಕೋವಿಡ್-19 ಸಂಕಷ್ಟದ ನಡುವಿನಲ್ಲೂ ಕಾರ್ಯದಕ್ಷತೆಯನ್ನ ಮೆರೆದ ಬ್ಯಾಂಕ್ 2.15 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿ ಕಳೆದ ಸಾಲಿಗಿಂತ 57 ಕೋಟಿ ರೂಪಾಯಿ ಹೆಚ್ಚಿನ ವ್ಯವಹಾರ ನಡೆಸಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷ ಜಗನ್ನಾಥ್ ಸಾಲ್ಯನ್ ಹೇಳಿದರು. ಅವರು ವಿಟ್ಲ ಪ್ರಧಾನ ಶಾಖೆಯಲ್ಲಿ ಬ್ಯಾಂಕ್ ವ್ಯವಹಾರಗಳನ್ನು ಗ್ರಾಹಕರಿಗೆ ತಿಳಿಸುವ ಉದ್ದೇಶದಿಂದ ನಡೆದ ನಿರ್ದೇಶಕರ ಸಭೆಯಲ್ಲಿ ಮಾಹಿತಿಯನ್ನ ಬಿಡುಗಡೆ ಮಾಡಿ ಮಾತನಾಡಿದರು. ಬಂಟ್ವಾಳ, ಪುತ್ತೂರು, ಸುಳ್ಯ, ಕಡಬ, ಮಂಗಳೂರು, ಬೆಳ್ತಂಗಡಿ ತಾಲೂಕಿನ ಶಾಖೆಗಳಲ್ಲಿ 6,744 ಸದಸ್ಯರಿದ್ದು 2.30 ಕೋಟಿ ರೂಪಾಯಿ ಪಾಲು ಬಂಡವಾಳ ಹೊಂದಿದೆ. 107.99 ಕೋಟಿ ರೂಪಾಯಿ ಠೇವಣಿ ಹೊಂದಿ ಕಳೆದ ವರ್ಷಕ್ಕಿಂತ ಶೇಕಡಾ 10.12 ಹೆಚ್ಚಳವಾಗಿದೆ. 59.25 ಕೋಟಿ ರೂಪಾಯಿ ಹೊರ ಬಾಕಿ ಸಾಲವಿದ್ದು ಶೇಕಡಾ 90.79 ಸಾಲ ವಸೂಲಾತಿಯಾಗಿದೆ. 6.45 ಕೋಟಿ ರೂಪಾಯಿ ಮೀಸಲು ನಿಧಿ ಹಾಗೂ 8.94 ಕೋಟಿ ರೂಪಾಯಿ ಇತರ ನಿಧಿಯನ್ನು ಹೊಂದಿದೆ. 128 ಕೋಟಿ ರೂಪಾಯಿ ದುಡಿಯುವ ಬಂಡವಾಳವಾಗಿದ್ದು 2.82 ಕೋಟಿ ರೂಪಾಯಿಗಳ ಚರ ಸ್ಥಿರ ಆಸ್ತಿಯನ್ನ ಹೊಂದಿದೆ ಎಂದರು. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲೂ ಬ್ಯಾಂಕ್ ತನ್ನ ಕಾರ್ಯದಕ್ಷತೆಯನ್ನು ಮೆರೆದು ರೂಪಾಯಿ 2,15,00,000 ಮಿಕ್ಕಿ ಲಾಭ ಗಳಿಸಿ ವಿಶೇಷ ಸಾಧನೆಯನ್ನು ಮಾಡಿದ್ದು ಬ್ಯಾಂಕಿನ ಈ ಸಾಧನೆ ನಮ್ಮ ಮುಂದಿಡಲು ಸಂತೋಷ ಪಡ್ತಿದ್ದೇವೆ. ಇದು ನಮಗೆ ಕಳೆದ ಸಾರಿ ನಮಗೆ 6 ತಿಂಗಳು ಮಾತ್ರ ವ್ಯವಹಾರ ಸಿಕ್ಕಿದ್ದು. 6 ತಿಂಗಳಲ್ಲಿ ನಮಗೆ ಏನು ದಿವಸಕ್ಕೆ ಒಂದು 7-8 ಜನಸೈಲಿ ಬರ್ತಿರಲಿಲ್ಲ. ಆದರೂ 6 ತಿಂಗಳ ನಂತರ ನಮ್ಮ ಡೈರೆಕ್ಟ್ನವರು ಮತ್ತು ನಮ್ಮ ನೌಕರರು ಎಲ್ಲರೂ ಒಮ್ಮತದಿಂದ ಕೆಲಸ ಮಾಡಿ ಈ ಸಾಧನೆಯನ್ನು ಮಾಡಿಕೊಟ್ಟಿದ್ದಾರೆ. ಇದಕ್ಕಾಗಿ ನಾವು ನಮ್ಮ ಡೈರೆಕ್ಟ್ನವರನ್ನು ಮತ್ತು ನಮ್ಮ ಸ್ಟಾಫನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಪ್ರಸ್ತುತ ಬಂಟ್ವಾಳ, ಪುತ್ತೂರು, ಸುಳ್ಯ, ಕಡಬ, ಮಂಗಳೂರು ಮತ್ತು ಬೆಳ್ತಂಗಡಿ ತಾಲೂಕಿನ ಕಾರ್ಯವ್ಯಾಪ್ತಿಯನ್ನು ಹೊಂದಿರುವ ಬ್ಯಾಂಕು ವಿಟ್ಲದಲ್ಲಿ ಪ್ರಧಾನ ಕಚೇರಿ ಮತ್ತು ಕಲ್ಯಾಣ, ಕಲ್ಲಡ್ಕ, ಬೀಸೂರು ಹಾಗೂ ಪುತ್ತೂರಿನಲ್ಲಿ ಶಾಖೆಗಳನ್ನು ಹೊಂದಿದ್ದು ಒಟ್ಟು 6,744 ಮಂದಿ ಸದಸ್ಯರಿದ್ದು ರೂಪಾಯಿ 2,30,00,000 ಪಾಲು ಬಂಡವಾಳವನ್ನು ಹೊಂದಿರುತ್ತದೆ. ವರದಿ ವರ್ಷದಲ್ಲಿ ದಾಖಲೆಯ ರೂಪಾಯಿ 531 ಕೋಟಿಗಳ ವ್ಯವಹಾರವನ್ನು ದಾಖಲಿಸಿ ಹೊಸ ಇತಿಹಾಸ ನಿರ್ಮಿಸಿದೆ. ಉಪಾಧ್ಯಕ್ಷ ಮೋಹನ್ ಕೆಎಸ್, ನಿರ್ದೇಶಕರಾದ ಹರೀಶ್ ನಾಯಕ್, ಮನೋರಂಜನ್ ಕೆಆರ್, ವಿಶ್ವನಾಥ್ ಎಂ, ಕೃಷ್ಣ ಕೆ, ಉದಯ್ ಕುಮಾರ್ ಕೆ, ಬಾಲಕೃಷ್ಣ ಪಿಎಸ್, ದಿವಾಕರ್ ವಿ, ದಯಾನಂದ ಆಳ್ವಾಕೆ, ಸುಂದರ್ ಡಿ, ಗೋವರ್ಧನ್ ಕುಮಾರ್ ಐ, ಸುಬ್ಬಲಕ್ಷ್ಮಿ, ಜಯಂತಿ ಎಚ್ ರಾವ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣ ಮುರಳಿ, ಶ್ಯಾಮ್ ಕೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.